ರಾಜ್ಯ ಪ್ರವಾಸ ಕೈಗೊಂಡ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿ ಅವರು ನಿನ್ನೆ ಪುತ್ತೂರಿನ ನ್ಯಾಯವಾದಿ ಮಹೇಶ್ ಗಜೆ ಅವರ ಕಚೇರಿಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಹೇಶ್ ಗಜೆ ಅವರು ಸಚ್ಚಿದಾನಂದ ಮೂರ್ತಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಶಾಲು ಹೊದಿಸಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಸರ್ವಜ್ಞ ನಗರದ ಕಾರ್ಪೊರೇಟರ್ ಎಂಸಿ ಶ್ರೀನಿವಾಸ್, ಬೆಂಗಳೂರಿನ ಆನಂದ ರೆಡ್ಡಿ, ಅಖಿಲ ಹವ್ಯಕ ಬ್ರಾಹ್ಮಣ ಸಭಾ ನಿರ್ದೇಶಕರಾದ ಶಿವಶಂಕರ ಬೋನಂತಾಯ, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಂಚಾಲಕ ಸಂತೋಷ್ ಬೋನಂತಾಯ, ಅಕ್ಷಯ್ ರೈಸ್ ದಂಬೆಕಾನ, ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷ ಸದಾಶಿವ ರೈ ದಂಬೆಕಾನ ಉಪಸ್ಥಿತರಿದ್ದರು. चप्पल कट्टे